ನನ್ನನ್ನು ನೋಡೋದಕ್ಕಿಂತ ಜಾಸ್ತಿಯಾಗಿ ನೀವು ಅಲ್ಲಿ ನೋಡಬೇಕು. ಏಕೆಂತಂದರೆ ಇಲ್ಲಿ ನಿರಂತರವಾಗಿ ಚರ್ಚೆಗಳು ನಡೀತಾ ಇದ್ದಾವೆ. ಇದು ಉಜಿರೆಯ ಗ್ರಾಮ ಗಾಂಧಿನಗರ ವಾರ್ಡಿನ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಒಂದಷ್ಟು ಮನವಿಗಳನ್ನು ಕೊಡ್ತಾ ಇರೋದು ಮತ್ತು ಅವರ ಒಂದು ವಿಚಾರಗಳನ್ನು ತಿಳಿಸ್ತಾ ಇರುವಂಥದ್ದು. ಇಲ್ಲೊಂದು 2 ಬಾಳೆ ಗಿಡವನ್ನು ನಾವು ನಿಮಗೆ ತೋರಿಸ್ತೀವಿ ನೋಡಿ. ಇದು ರಸ್ತೆಯ ಮಧ್ಯದಲ್ಲಿ ಬಾಳೆ ಗಿಡವನ್ನು ನೆಟ್ಟಿರುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಯಾವ ರೀತಿಯಾಗಿ ಬಾಳೆ ಗಿಡ ನೆಟ್ಟಿದ್ದಾರೆ ಅಂತ. ಇದಕ್ಕೆ ಕಾರಣ ಏನು ಅಂತಂದರೆ ಗಾಂಧಿನಗರದ ರಸ್ತೆಯನ್ನು ಸರಿಪಡಿಸಿಲ್ಲ ಅನ್ನುವಂತಹ ಒಂದು ಆಕ್ರೋಶ ಇಲ್ಲಿನ ಗ್ರಾಮಸ್ಥರದ್ದು. ಇದೀಗ ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ನಿಮಗೆ ನೇರವಾಗಿ ತೋರಿಸ್ತಾ ಇದ್ದೀವಿ, ಯಾವ ರೀತಿಯಾಗಿ ಅಲ್ಲಿ ವಾದ ನಡೀತಾ ಇದೆ ಅನ್ನುವಂಥದ್ದು. ಎಲ್ಲರೂ ಕೂಡ ನಮ್ಮ ರಸ್ತೆ ಸರಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅಲ್ಲಿ ನೋಡುವ ಗ್ರಾಮಸ್ಥರಲ್ಲಿ ಮತ್ತು ಅಧ್ಯಕ್ಷರಲ್ಲಿ ಎಲ್ಲರ ಹತ್ರನೂ ಕೂಡ ಮಾತನಾಡಿಸುವ ಪಂಚೇಶ್ ಚಾರ್ಮಾಡಿ ಅವರೀಗ ಅಲ್ಲಿಯ ದೃಶ್ಯವನ್ನು ಕೂಡ ನಮಗೆ ತೋರಿಸ್ತಾರೆ. ಒಂದು ಮೆಂಬರ್ 3 ವರ್ಷ ಉಂಟು ಬಾಡಿನ ಗೊತ್ತು ಇನಿ ಮುಟ್ಟ ದಾಯ್ತಾ ಹೇಳ್ತಾರೆ ರೈತ ಬಗೆಟ್ ನಮ್ಗೆ ರೋಡಿಗೆ ಎಷ್ಟು ಕೊಡ್ಬೇಕು ಅಷ್ಟು ಮಾತ್ರ ನಮ್ಮ ಕೈಯಲ್ಲಿ. ನಾವು ಬೇಕಾದಷ್ಟು ಪ್ರಯತ್ನ ಮಾಡಿದ್ದೇವೆ ಆಯ್ತಾ. ನಮ್ಮದು ಅನುದಾನ ಏನು ಸರ್, ನಾನು ಮಾತನಾಡ್ತೇನೆ. ನಾನು ಮಾತನಾಡುವಾಗ ಮಾತ್ರ ಬಂದದ್ದು ನಮ್ದು ನ್ಯಾಯದ್ದು ಮಾತ್ರ, ನಮ್ದು ರೋಡ್ ಮಾತ್ರ ಸಮಸ್ಯೆಗೆ ನಿಮ್ಮದು ಆಯ್ತಾ. ನಾನು ಮಾತನಾಡ್ತೇನೆ. ನಾನು ಮಾತನಾಡುವಾಗ ಮಧ್ಯದಲ್ಲಿ ಮಾತನಾಡ್ತೀನಿ. ಏನಂತ ಹೇಳಿದ್ರೆ ಪಂಚಾಯತ್ ರಾಜ್ ಆಕ್ಟ್ ಅಂತ ಇದೆ ನಮ್ಗೆ ಆಯ್ತಾ. ನಮ್ಗೆ ಅದರಲ್ಲಿ ಎಷ್ಟು ಕೊಡ್ಲಿಕ್ಕೆ ಆಗ್ತದೆ ಅಷ್ಟು ಮಾತ್ರ ನಾವು ಕೊಡುವಂತದ್ದು, ಅದಕ್ಕಿಂತ ಹೆಚ್ಚಿಗೆ ನಮ್ಮಿಂದ ಕೊಡ್ಲಿಕ್ಕೆ ಬರುವುದಿಲ್ಲ. ಆದರೆ ನಾವು ಪ್ರಯತ್ನವನ್ನ ಮಾಡ್ತಾನೆ ಇದ್ದೇವೆ ಆಯ್ತಾ. ನಮ್ಮ ಶಾಸಕರು ಇದಕ್ಕೆ ರೋಡಿಗೆ ಅಮೌಂಟ್ ಸ್ಯಾಂಕ್ಷನ್ ಮಾಡಿದ್ರು, ಮತ್ತೆ ಸರ್ಕಾರ ಬದಲಾಗಿದೆ, ಆ ದುಡ್ಡನ್ನು ಅನುದಾನವನ್ನ ತಡೆ ಹಿಡಿದಿದ್ದಾರೆ.
ನಾನು ಮಾತಾಡೋದಕ್ಕೆ ನಿಮ್ಮ ಹತ್ರ ಆದೇಶ ಉಂಟಾ? ಅದು ಕೊಡಿ. ಆದೇಶ ನೀವು ಅದು ನಮ್ಮ ಹತ್ರ ಇಲ್ಲ. ಅವಶ್ಯಕತೆ ಇಲ್ಲ. ಅದು ಅವಶ್ಯಕತೆ ಇಲ್ಲ. ಅದ್ರ ಒಟ್ಟಿಗೆ ನಾವು ತಡೆ ಹಿಡಿದಿದಾರ ಇಲ್ವಾ ಅಂತ RTI ಹಾಕೋ ಕೆಲಸ ನಮ್ಮದಲ್ಲ. ಅದನ್ನು ನೀವು ಹೇಳ್ಬೇಕು. ಅದು ನೀವು ಹೇಳಿದ್ರಲ್ಲ, ಈಗ 2.5 ವರ್ಷದ ಮೊದಲು ಬಂದ ಆಡಳಿತ ಅಧ್ಯಕ್ಷರ ನೀವು 2.5 ವರ್ಷದ ಹಿಂದೆ ಮಾತಾಡಬೇಡಿ. ನೀವು ಮಾತಾಡಿದಕ್ಕೆ ನಮಗೆ ಮಾತಾಡಲಿಕ್ಕೆ ಗೊತ್ತುಂಟು. ನೀವು ಮಾತಾಡಿದಕ್ಕೆ ನಮಗೆ ಮಾತಾಡಲಿಕ್ಕೆ ಗೊತ್ತುಂಟು. 2.5 ವರ್ಷದಿಂದ ಆಗ್ಲಿಲ್ಲ ಅಂತ ಹೇಳಿದ್ರಲ್ಲ, 2 ವರ್ಷದಿಂದ ಈ ರೀತಿ ಆಗಿರ್ಲಿಲ್ಲ ರೋಡು. ನಾನು ನನ್ನ ಅವಧಿ ಮುಗಿಯುವಾಗ ನೀವು ಈಗಲೂ ನೋಡಿ 2020-21 ಸಾಲಿನಲ್ಲಿ 1.5 ಲಕ್ಷ ಪ್ಯಾಚ್ ವರ್ಕ್ ಇಟ್ಟಿದ್ದೇನೆ. ಆಗ ಪ್ಯಾಚ್ ವರ್ಕ್ ಮಾತ್ರ ಮಾಡ್ಲಿಕ್ಕೆ 1.5 ಲಕ್ಷ ಹಣದಲ್ಲಿ ಇಟ್ಟು ಅದು ನೋಡಿ, ಅದು ಪಂಚಾಯತ್ ರಾಜ್ ಆಕ್ಟ್ ಅಲ್ಲಿ ಅನುದಾನ ಬರ್ತಾ ಅಂತ ಹೇಳ್ತಿರಲ್ಲ ನೀವು, ಅದು ಬಂದದಲ್ಲಿ ಉಂಟು. ನೀವು ಹೇಳಿದಕ್ಕೆ ಪಂಚಾಯತ್ ಹಿಂದಿನ ಆಡಳಿತ ಬಗ್ಗೆ ಹಿಂದಿನ ಆಡಳಿತ ಅಂತೇಳಿ ನೀವು ಹೇಳ್ಬೇಡಿ. ಆಗ ರೋಡ್ ಹಾಳಾಗಿರ್ಲಿಲ್ಲ. ನೀವು ಇದು 4 ಲಕ್ಷ ಬೇಡಲ್ಲ. 2.5 ವರ್ಷದ ನಾನು 20 ಮತ್ತೆ ಇದು ಸಭೆಯನ್ನು ಮಾಡ್ಲಿಕ್ಕೆ ಬಿಡದೆ ಅರ್ಧ ಯಾರು ಕೂಡ ಈ ತರ ಇದು ಅನುಚಿತ ವರ್ತನೆ ಮಾಡುವುದಿಲ್ಲ. ಅಧ್ಯಕ್ಷರೇ, ಇಷ್ಟು ಸಮಯದಿಂದ ನಾವು ಕಾಯ್ತಿದ್ದೇವೆ. ನಮಗೆ ಗೊತ್ತಿದೆ, ನಾವು ಬೇಕಾದಷ್ಟು ಪ್ರಯತ್ನ ಮಾಡ್ತೀವಿ. ಗೊತ್ತಿದೆ, ನೀವೊಂದು ಮಾಜಿ ಅಧ್ಯಕ್ಷರಾಗಿ 2.5 ವರ್ಷದಿಂದ ರಾಜೀನಾಮೆ ಕೊಟ್ಟಿದೆ. ನಿಖಿಲ್ನಲ ಉದ್ದೇಶ ಎಂಕಲ್ನಲ ಪಂಚಾಯತ್ ಉದ್ದೇಶ ರೋಡ್ ಆವಡುಂದು ನಮ ಮೂಲು ನಮನೆ ಪಾತೆರುಂಡ ರೋಡ್ ಮಲ್ಪುನಾಗ್ಲಿರಿ ಈಗ ವಾರ್ಡ್ ಸಭೆಗೆ ಬರ್ತಾರೆ. ನೋಡಿ ಸರ್, ನಾವು ಭರವಸೆಯನ್ನ ನಾವು ಕೊಡ್ತೇವೆ, ಆದರೆ ನಮ್ಮ ಕೈಯಲ್ಲಿ ಇಲ್ಲ. ಮಾಡಿಸ್ತೇವೆ ಅಂತ ಹೇಳಿದ್ದೇವೆ. ನೋಡಿ,
ಮಾತ್ರ ಸಾಧ್ಯ. ಇದೀಗ ಗ್ರಾಮಸ್ಥರು ಮತ್ತು ಪಂಚಾಯತ್ನ ಅಧ್ಯಕ್ಷರಿದ್ದಾರೆ, ಜೊತೆಗೆ ಗ್ರಾಮಸ್ಥರು ಕೂಡ ಇದ್ದಾರೆ. ಗ್ರಾಮಸ್ಥರ ಹತ್ರ ಮಾತಾಡಿಸ್ಬೇಕು. ಗ್ರಾಮಸ್ಥರು ಒಂದಷ್ಟು ಅವರ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಇಲ್ಲಿ ಪಂಚಾಯತ್ ಅಧ್ಯಕ್ಷರಿದ್ದಾರೆ. ಮೇಡಮ್, ಏನು ನಡೀತು ಗಾಂಧಿನಗರದಲ್ಲಿ ವಾರ್ಡ್ ಸಭೆಗಿಂತ ಮುಂಚೆ ಇಲ್ಲೆಲ್ಲ ಸೇರಿದ್ರಿ, ಒಂದಷ್ಟು ಬ್ಲಾಕ್ ಕೂಡ ಆಗಿದೆ, ಏನು ಹೇಳ್ತಿದ್ದಾರೆ? ಅವರದ್ದು ಬೇಡಿಕೆ ಇದೆ ಮೊದಲಿಂದನೂ ಕೂಡ. ಅಂದರೆ ಒಂದು ಗಾಂಧಿನಗರದಿಂದ ಕಕ್ಕೆಜಾಲ್ ತನಕ ಅವರಿಗೆ, ಕಾಶಿಬೆಟ್ಟು ತನಕ ಅವರಿಗೆ ಕಾಂಕ್ರೀಟ್ ರೋಡು ಅಥವಾ ಡಾಮರ್ ರೋಡು ಆಗಬೇಕು ಅಂತ ಹೇಳಿ ನಾವು ಈ ಮೊದಲು ಶಾಸಕರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಮತ್ತು ಅವರು ಇಲ್ಲಿ ಬಂದು ಉದ್ಘಾಟನೆಯನ್ನು ಕೂಡ ಮಾಡಿದರು. ಆಮೇಲೆ ನಮ್ಮ ಚುನಾವಣೆ ಡಿಕ್ಲೇರ್ ಆಯಿತು. ಅವರದ್ದು ಎಸ್ಟಿಮೇಷನ್ ಥರ ಅವರು ಉದ್ಘಾಟನೆ ಮಾಡಿ ಇನ್ನು ಆಗ್ತದೆ ಅಂತ ಹೇಳಿದರು. ಆದರೆ ಅದೀಗ ಅನುದಾನ ಬರ್ತಾ ಇಲ್ಲ, ಆದ ಕಾರಣ ಬಾಕಿಯಾಗಿದೆ ಅದು. ಹಾಗಾಗಿ ರೋಡಿನ ಸಮಸ್ಯೆ ಇದೆ ಅಂತ ವಾರ್ಡ್ ಸಭೆಯನ್ನು ನಿಲ್ಲಿಸಿದ್ದಾರೆ. ಈಗ ನೀವು ಅವ್ರಿಗೆ ಏನು ಅಂತ ಭರವಸೆ ಕೊಡ್ತೀರಿ? ನಮ್ಮ ಪಂಚಾಯತ್ ಅಂದರೆ ಇದು ಅಮೌಂಟಿನಲ್ಲಿ ನಮಗೆ ಇಷ್ಟು ದೊಡ್ಡ ರೋಡಿಗೆ ನಮಗೆ ಕೊಡಲಿಕ್ಕೆ ಆಗೋದಿಲ್ಲ. ನಮ್ಮದು ಏನಿದ್ರು ಕ್ರಿಯಾ ಯೋಜನೆ ವಾರ್ಡ್ ವೈಸ್ 11 ವಾರ್ಡ್ ಇದೆ. ನಾವು ಇಷ್ಟಿಷ್ಟು ಅಂತ ಹೇಳಿ ಒಂದೊಂದು ವಾರ್ಡಿಗೆ ಇಡಬೇಕಾಗ್ತದೆ. ಮತ್ತು ಇದು ತುಂಬ ದೊಡ್ಡ ವಾರ್ಡ್ ಆಗಿರುವ ಕಾರಣ ನಾವು ಅದಕ್ಕೆ ಅಂದರೆ ನಾವು ಮಾಡ್ತೇವೆ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ನಾವು ಪ್ಯಾಚ್ ವರ್ಕಿಗೆ ಮಾಡಿಕೊಡ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದೇವೆ. ನಮಗೆ ಕಾಂಟ್ರಾಕ್ಟರ್ ಬಂದು ಇಲ್ಲಿ ನಿನ್ನೆ ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಮತ್ತು ಪಂಚಾಯಿತಿಯ ಅಂದರೆ ನಮ್ಮ ಈಗ ಸರ್ಕಾರದ್ದೇ ಆಗಲಿ ಅಥವಾ ಪಂಚಾಯಿತಿಯಲ್ಲೇ ಆಗಲಿ ಈಗ ಹೇಳಿ ನಾಳೆ ಅಂಥದ್ದು ಆಗೋದಿಲ್ಲ. ಅದಕ್ಕೆ ಅದರದ್ದೇ ಆದ ಪ್ರೊಸೀಜರ್ ಇದೆ. ಅದರ ಮೂಲಕ ಹೋಗಬೇಕು. ನಮ್ಮ ಜನರಿಗೆ ಅವರಿಗೆ ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ. ಅವರು ಅದನ್ನು ನಂಬುವುದಿಲ್ಲ. ಹಾಗಾಗಿ ಅವರು ವಾರ್ಡ್ ಸಭೆಯನ್ನು ನಿಲ್ಲಿಸಿದ್ದಾರೆ. ಈಗ ವಾರ್ಡ್ ಸಭೆ ನಡೆಯುತ್ತೆ ಅಲ್ವಾ? ನಡೀತದೆ. ಎಲ್ಲ ನಮ್ಮ ಗ್ರಾಮಸ್ಥರು ಅಂಥದ್ದೇನು ವಾರ್ಡ್ ಸಭೆ ನಡೀಬಾರ್ದಂತ ಏನು ಹೇಳೋದಿಲ್ಲ. ಅವರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಅಧ್ಯಕ್ಷರು ಬಂದು ನಮಗೇನಾದರೂ ಒಂದು ಭರವಸೆ ಕೊಡಬೇಕು ಇಲ್ಲೇ ಸದಸ್ಯರು ಅಂತೇಳಿ. ಹಾಗಾಗಿ ಒಬ್ಬ ಅಭಿವೃದ್ಧಿ ಅಧಿಕಾರಿ ಆಗಿದ್ದುಕೊಂಡು ಅವರು ಹೇಳಿದ ಕೆಲಸ ಖಂಡಿತ ನಾವು ಈಗ ಇದಕ್ಕೆ ಒಂದು ಪ್ಯಾಚ್ ವರ್ಕ್ ಮಾಡುವಂಥ ಕೆಲಸವನ್ನು ಮಾಡೋ ಭರವಸೆಯನ್ನು ಅಧ್ಯಕ್ಷರು ಕೊಟ್ಟಿದ್ದಾರೆ. ಎಲ್ಲ ಅನುದಾನಗಳನ್ನು ಕ್ರೋಢೀಕರಿಸಿಕೊಂಡು ನಿಜವಾದ ಅರ್ಥದಲ್ಲಿ ಇವರ ತುಂಬ 2-3 ವರ್ಷದ ಬೇಡಿಕೆ ಇದು ತುಂಬ ಹದಗೆಟ್ಟಿದೆ. ಹಾಗಾಗಿ ಇದನ್ನು ಗ್ರಾಮ ಪಂಚಾಯತ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ನಾವು. ಸರ್, ಮಾಜಿ ಅಧ್ಯಕ್ಷರಾಗಿ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಏನು ಹೇಳ್ತೀವಿ? ಈಗ ನಾವು ಹೇಳೋದು ಹಿಂದೆ ರೋಡು ನಮ್ಮ ಭಾರಿ ಒಳ್ಳೆದಿತ್ತು. ಇತ್ತೀಚೆಗೆ ಒಂದು 2-2.5 ವರ್ಷ 3 ವರ್ಷದಿಂದ ಈಚೆ ಅಷ್ಟೇ. ಕಳೆದ ಸಲ ಒಂದು ಬೊಳ್ಳ ಬಂತಲ್ಲ, ಆ ನೆರೆ ಬಂದ ಟೈಮಲ್ಲಿ ಅಲ್ಲಿ ತೋಡು ಕಡಿದು ನೀರೆಲ್ಲ ಗದ್ದೆಗೆ ಬಂದು ಗದ್ದೆಯಲ್ಲಿ ಎಲ್ಲ ರೋಡು ಕೊಚ್ಚಿಕೊಂಡು ಹೋಗಿದೆ. ಆಗಿಂದಾಗಿ ನಾವು ಅದರ ನಂತರ ಶಾಸಕರಿಗೆ ತುಂಬ ಸಲ ಮನವಿ ಮಾಡಿದ್ದೇನೆ. ಶಾಸಕರ ಮನೆಗೆ ಹೋಗಿದ್ದೇವೆ. ಅವರಲ್ಲಿ ತುಂಬ ಸಲ ಅವರ ಭರವಸೆನೇ ಕೊಡ್ತದೆ ನಮಗೆ, ನಿಮ್ಮ ರಸ್ತೆ ಮಾಡ್ತೇವೆ. ಹಿಂದೆ ಪಂಚಾಯತ್ ಚುನಾವಣೆ ಆಗುವಾಗ ಸಮೇತ ಹೇಳಿದ್ದಾರೆ ಅವರು, ನೀವು 4 ಜನ ಸದಸ್ಯರನ್ನು ಗೆಲ್ಲಿಸಿಕೊಡಿ, ನಾವು ಈ ರಸ್ತೆಯನ್ನು ಮಾಡ್ತೇವೆ ಅಂತೇಳಿ. ಹಾಗೆಯೇ 4 ಜನ ಸದಸ್ಯರನ್ನು ಇಲ್ಲಿಯ ಜನರು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಅದೇ ರೀತಿ ಅದ ನಂತರ ಅವರು ಮರೆತು ಬಿಟ್ಟಿದ್ದಾರೆ. ಕಳೆದ ಸಲ ಚುನಾವಣೆ ಸಂದರ್ಭದಲ್ಲಿ 5 ವರ್ಷದಲ್ಲಿ ಕೊನೆಯ ಟರ್ಮಲ್ಲಿ ಚುನಾವಣೆ ಬರುವ ಒಂದು ತಿಂಗಳು ಹಿಂದೆ ಮಧ್ಯರಾತ್ರಿ 12 ಗಂಟೆಗೆ ಬಂದು ತೆಂಗಿನಕಾಯಿ ಹೊಡೆದು ಹೋಗಿದ್ದಾರೆ. 2.5 ಕೋಟಿ ಸ್ಯಾಂಕ್ಷನ್ ಆಗಿದೆ ಅಂತೇಳಿ 2 ಬ್ಯಾನರ್ ಕೂಡ ಹಾಕಿದ್ದಾರೆ. ಕಾಶಿಬೆಟ್ಟಲ್ಲಿ ಮತ್ತು ಇಲ್ಲಿ 2-3 ಬ್ಯಾನರ್ ಹಾಕಿದ್ದಾರೆ. ಹೋಲ್ಡರ್ಸ್ ಹಾಕಿದ್ದಾರೆ. ಟೆಂಡರ್ ಆಗಿದೆ ಅಂತೇಳಿ. ಏನೂ ಅನುದಾನ ಸರ್ಕಾರದಿಂದ ಬಿಡುಗಡೆ ಆಗಿರಲಿಲ್ಲ. ಟೆಂಡರ್ ಆಗಿದೆ ಅಂತೇಳಿ ಯಾರೊಬ್ಬ ಬಂದು ಕಾಂಟ್ರಾಕ್ಟು ಜಲ್ಲಿ ಹಾಕಿದ್ರು, ಅವರು JCB ತಂದು ಹಾಕಿದ್ರು, ಏನೂ ಆಗಲಿಲ್ಲ ಇಷ್ಟವರೆಗೆ. ಅದು ನಂತರ ಎಂತ ಹೇಳೋದು, ಈಗ ಅದು ಇಲ್ಲ. ಅದು ನಮಗೆ ನಮ್ಮ ಇದರಲ್ಲಿ ಅದು ರೋಡೇ ಇಲ್ಲ. ಯಾಕೆಂತೇಳಿದ್ರೆ ನಾವೀಗ ಮಾಡೋದಂತೇಳಿದ್ರೆ ನಮಗೆ, ನಾನು ಕೂಡ ಪಂಚಾಯತ್ ಸದಸ್ಯನಾಗಿದ್ದೇನೆ, ಪಂಚಾಯತ್ ಅಧ್ಯಕ್ಷ ಈ ಹಿಂದೆ ಅಧ್ಯಕ್ಷ ಆಗಿದೆ ಒಂದು ಬಾರಿ. ನಾವು ತುಂಬ ಇದಕ್ಕೆ ನನ್ನ ಕೊನೆಯ ಅವಧಿಯಲ್ಲಿ 2020-21 ಸಾಲಿನಲ್ಲಿ 1.5 ಲಕ್ಷ ಅನುದಾನವನ್ನು ನಮಗೆ ಇದ್ದದ್ದು 2 ಲಕ್ಷ, 1.5 ಲಕ್ಷವನ್ನು ಪ್ಯಾಚ್ ವರ್ಕಿಂದಲೇ. ಆಗ ಹೆಚ್ಚು ರಸ್ತೆ ಹಾಳಾಗಿರಲಿಲ್ಲ, ಸ್ವಲ್ಪ ಮಾತ್ರ ಹಾಳಾಗಿದ್ದು ಅಲ್ಲಿ ಗದ್ದೆ ಹತ್ರ. ಅದಕ್ಕೆ ಅಂತೇಳಿ 1.5 ಲಕ್ಷ ಇಟ್ಟಿದೆ. ಅದು ಕೂಡ ಅನುದಾನ ಇಷ್ಟವರೆಗೆ ಖರ್ಚು ಮಾಡಲಿಲ್ಲ. ನಮ್ಮ ಟೋಟಲ್ ಅನುದಾನದಲ್ಲಿ 2.5 ಲಕ್ಷದಲ್ಲಿ 1.5 ಲಕ್ಷ 2 ಲಕ್ಷ ಏನೋ ಬಾಕಿ ಆಗಿದೆ. ಅಲ್ಲಿ ಒಂದು ಹಳೆ ಬಾವಿಯನ್ನು ರಿಪೇರಿ ಉಂಟು, ಅದು ಕೂಡ ಆಗಲಿಲ್ಲ. ಅದ ನಂತರ ಈಗ ಇಟ್ಟ ಅನುದಾನ ಏನಾಗಿದೆ ಸರ್? ನಮ್ಮ ಅವರೇ ಹೇಳಿದಾಗೆ 4 ಜನ ಸದಸ್ಯರಿದ್ದಾರೆ. 4 ಜನ ಒಂದೇ ಏರಿಯಾದಿಂದ ಬರುವುದಿಲ್ಲ. 4 ಜನ ಅಂತ ಹೇಳಿದರೆ ದೊಡ್ಡ ಏರಿಯಾ ಬರ್ತದೆ. ಗಾಂಧಿನಗರ ಇದು ಒಂದೇ ಅಲ್ಲ, ದೊಂಪದ ಪಲ್ಕೆ ಬರ್ತದೆ, ಅರಳಿ ಬರ್ತದೆ, ಕಾಶಿಬೆಟ್ಟು ಬರ್ತದೆ, ಮತ್ತು ಇಲ್ಲಿ ಬರ್ತದೆ. ನಮಗೆ ಇರುವಂಥ ಅನುದಾನದಲ್ಲಿ ನಾವು ವಿದ್ಯುತ್ತಿಗೆ ಸಹ ಇಡಬೇಕು, ಲೈಟ್ ಕಂಬದಲ್ಲಿ ಲೈಟ್ಗಳು ಕೂಡ ಇರಬೇಕು. ಮೂಲಭೂತ ಅವಶ್ಯಕತೆಯಾದಂತಹ ಚರಂಡಿ ಮತ್ತು ಲೈಟು ಮತ್ತು ಇದನ್ನು ನೀರನ್ನು ನಾವು ಕೊಡಬೇಕಾಗ್ತದೆ. ಅದರ ನಂತರ ನಾವು ರಸ್ತೆಗೆ ಅಂತ ಪಂಚಾಯತ್ ರಾಜ್ ಆ್ಯಕ್ಟ್ ಪ್ರಕಾರ ಇರುವಂಥದ್ದು. ನಾವು ನಮ್ಮ ಗರಿಷ್ಠವಾದಂತಹ ಸೇವೆಯನ್ನು ನಮ್ಮ ಸದಸ್ಯರು ಇಟ್ಟಿದ್ದಾರೆ. ರಾಜಕೀಯ
ಪ್ರೇರಿತವಾಗಿ ನಮ್ಮ ಪಂಚಾಯಿತಿಯನ್ನು ಎಳೆಯುವ ಅವಶ್ಯಕತೆ ಯಾರು ಕೂಡ ಇಲ್ಲ. ಅದರ ಮೊದಲು ಡಾಮರೀಕರಣ ಆಗಿದ್ದರೆ ಇಷ್ಟು ಹದಗೆಡ್ತಿರ್ಲಿಲ್ಲ. ಈಗ ಅವರು ಹೇಳಿದಾಗೆ, ಮಾಜಿ ಅಧ್ಯಕ್ಷರು ಹೇಳಿದಾಗೆ, ಅದಕ್ಕಿಂತ ಮೊದಲೇ ಅದು ಹಾಳಾಗಿತ್ತು, ಈಗ ಅತ್ಯಂತ ಹಾಳಾಗಿದೆ ಅಂತ ನನ್ನ ಅನಿಸಿಕೆಯನ್ನು ನಾನು ಹೇಳ್ತೇನೆ. ಯಾವುದೇ ರಾಜಕೀಯ ಪ್ರೇರಿತವಾಗಿ ಇಲ್ಲಿ ಯಾವುದನ್ನು ಕೂಡ ಹೇಳುವುದು ಬೇಡ. ನಾವು 4 ವಾರ್ಡಿನ ಸದಸ್ಯರು ಎಲ್ಲ ಏರಿಯಾಗಳಿಗೆ ಸರಿಸಮಾನವಾಗಿ ಹಂಚಿಕೆಯನ್ನು ಮಾಡಿದ್ದಾರೆ ಅಮೌಂಟನ್ನು. ಮತ್ತು ನಾವು ನಿನ್ನೆ ಕಳಿಸಿದ್ದೇವೆ. ನಾವೀಗ 1 ತಿಂಗಳಿಂದ ಅವರಿಗೆ ಹೇಳಿದ್ದೆವು. ಅವರು ಬಂದು ಇಲ್ಲಿ ಪರಿಶೀಲನೆ ಮಾಡಿ ಹೋಗಿದ್ದಾರೆ. ನಮ್ಮಿಂದ ಆಗುವಂಥ ಈ ವಾರ್ಡಿಗೆ ನಮ್ಮ ಅನುದಾನವನ್ನು ಕ್ರೋಢೀಕರಿಸಿ ಎಷ್ಟಾಗ್ತದೆ ಅಷ್ಟು ಪ್ಯಾಚ್ ವರ್ಕನ್ನು ನಾವು ಮಾಡ್ತೇವೆ ಅಂತ ಭರವಸೆಯನ್ನು ಕೊಡ್ತೇವೆ. ನಾನು ಅಧ್ಯಕ್ಷ ಹೇಳಿದಾಗೆ ರಾಜಕೀಯ ಪ್ರೇರಿತವಾಗಿ ನಾನು ಮಾತಾಡಲಿಲ್ಲ. ಈ ಹಿಂದೆ ಕೂಡ ನಮಗೆ ಕೆಲಸ ಆಗಿದ್ದು ನಮ್ಮ ವಸಂತ ಬಂಗೇರಿಂದ. ನಾನು 10 ಒಂದು 2-3 ರೋಡನ್ನು ಇಲ್ಲಿಂದ ಅಲ್ಲಿವರೆಗೆ ಕಾಂಕ್ರೀಟ್ ಮಾಡಿಸಿದ್ದು ವಸಂತ ಬಂಗೇರವದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಅನುದಾನದಲ್ಲಿ. ಅದರಿಂದ ಮಾಡಿದ್ದು 2 ಪೀಸ್ ವರ್ಕ್, ಒಂದು 20, ಮತ್ತೊಂದು 20, ಮತ್ತೊಂದು 10, 30 ಲಕ್ಷದ್ದು 50 ಲಕ್ಷದ ರೋಡು ವಸಂತ ಬಂಗೇರು ಮಾಡಿಸಿದ್ದು. ಅದನಂತರ ನಾವು ಕಳೆದ ಅವಧಿಗೆ 2018 ಇದರಲ್ಲಿ ಚುನಾವಣೆಯಲ್ಲಿ ಸೋತರು. ಅದನಂತರ ನಾವು ಶಾಸಕರಲ್ಲಿ ಮಾಡಿದ್ದೇವೆ. ಅದನಂತರ ಅಷ್ಟರವರೆಗೆ ಈ ರೋಡ್ ಅಷ್ಟೊಂದು ಹಾಳಾಗಿರಲಿಲ್ಲ. ಇಲ್ಲಾಂದರೆ ನಾನು ಫಸ್ಟ್ ಇಲ್ಲೇ ಮಾಡಿಸಿದೆ ಅವರಲ್ಲಿ. ಹೌದು, ರಾಜಕೀಯ ಪ್ರೇರಿತವಾಗಿ ಅಂತ ಹೇಳಿದರೆ ನಾವೀಗ ನಮ್ಮ ಸರ್ಕಾರ ಬಂದದ್ದು ಈಗ. ನಾವು ನಮ್ಮ ಶಾಸಕರು ಬಂದು ಇಲ್ಲಿ ಅವರೇ ಹೇಳಿದಾಗೆ ಇಲ್ಲಿ ಉದ್ಘಾಟನೆಯನ್ನು ಮಾಡಿ ಅದನ್ನು ಮಾಡಿ ಹೋಗಿದ್ದಾರೆ. ರೋಡ್ ಇದನ್ನು ಸ್ಯಾಂಕ್ಷನ್ ಅದನ್ನು ತಡೆ ಹಿಡಿದಿದ್ದಾರೆ ಸರ್ಕಾರ ಅಂತ ಹೇಳಿದ್ದಾರೆ. ಮತ್ತು ಬೇಕಿದ್ದರೆ ಅದನ್ನು ಪರಿಶೀಲನೆ ಅವರು ಮಾಡ್ಕೊಳ್ಬೋದು. ಮತ್ತು ನಮ್ಮ ಶಾಸಕರು ಹೇಳಿದ್ದಾರೆ ಅನುದಾನ ಬಂದ ತಕ್ಷಣ ನಾವು ನಿಮಗೆ ಕೊಡ್ತೇವೆ, ಅದು ನಮ್ಮ ಗಮನದಲ್ಲಿದೆ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ನಾವು ಅದನ್ನು ಮಾಡ್ತೇವೆ. ಮತ್ತು ವಾರ್ಡ್ ಸಭೆಯನ್ನು ನಿಲ್ಲಿಸುವುದು ಅನುಚಿತ ವರ್ತನೆ. ಯಾಕೆಂತ ಹೇಳಿದರೆ ಬರೀ ರೋಡ್ ಇದೊಂದೇ ಸಮಸ್ಯೆ ಅಲ್ಲ, ನಮ್ಮ ಜನರ ಮೂಲಭೂತ ಸೌಕರ್ಯಗಳ ಬಗ್ಗೆ ಕೂಡ ಜನರ ನಿವಾಸಿಗಳಿಗೆ ಬೇರೆ ಬೇರೆ ಸಮಸ್ಯೆಯನ್ನು ಆಲಿಸಲಿಕ್ಕೋಸ್ಕರ ನಾವು ವಾರ್ಡ್ ಸಭೆ ಮಾಡೋದು. ಬರೀ ರೋಡ್ ಒಂದೇ ಅಲ್ಲ, ಆ ಪಂಚಾಯಿತಿ ಅಂತ ಹೇಳಿದರೆ ಮೂಲಭೂತ ಸೌಕರ್ಯಗಳ ಗರಿಷ್ಠ ಪ್ರಯೋಜನವನ್ನು ಪಡೀಲಿಕ್ಕೋಸ್ಕರ ನಾವು ಮಾಡ್ತಾ ಇರೋದು. ಮತ್ತು ಈ ವಾರ್ಡ್ ಸಭೆಯನ್ನು ನಿಲ್ಲಿಸಿದ ಕಾರಣ ಬೇರೆ ಉಳಿದ ನಿವಾಸಿಗಳಿಗೆ ಅನ್ಯಾಯ ಆಗಿದೆ ಅಂತ ನಾನು ಹೇಳ್ತೇನೆ. ಸದಸ್ಯರಲ್ಲಿ ಬೇರೆಯವ್ರ ಹತ್ರ ಮಾತನಾಡಿ ಸರ್, ಅವರೊಬ್ಬರೇ ಅಂದರೆ 3:15ಗೆ ನಮ್ಮ ವಾರ್ಡ್ ಸಭೆ ಅಂತೇಳಿ ಫಿಕ್ಸ್ ಆಗಿತ್ತು. ಇವರು ಎಲ್ಲ ಇಲ್ಲೇ ನಮ್ಮ PDO ಸರಿಗೆ ಇಲ್ಲೇ ಅಡ್ಡ ಹಾಕಿದ್ರು. ಒಬ್ಬ ಗೌರ್ಮೆಂಟ್ ಅಧಿಕಾರಿಯಾಗಿ ಅವರನ್ನು ಅಡ್ಡ ಹಾಕಿದ್ದು ನಮಗೇನು ಸಮಾಧಾನ ಆಗಲಿಲ್ಲ. ಅಂದರೆ ಎಲ್ಲರೂ ಅವರನ್ನು ಆಚೆ ಬರಲಿಕ್ಕೆ ಬಿಡಲಿಲ್ಲ. ನ್ಯಾಯಬದ್ಧವಾಗಿ ಆದರೆ ನಾವು ಶಾಲೆಯಲ್ಲಿ ಅಂತೇಳಿ ನಾವು ಸರ್ಕಾರಿ ಶಾಲೆಯಲ್ಲಿ ಮಾಡೋದಂತೇಳಿ ಮಾಡಿದ್ದೆ. ಇವರು ಇಲ್ಲೇ ಅಡ್ಡ ಹಾಕಿ ನಾವು ಅಲ್ಲಿ ಕಾದು ಇವರ ನೋವು ಇರ್ಬೋದು ಅಲ್ಲ, ಇವರು ಎಲ್ಲ ನಮ್ಮವರೇ, ನಮ್ಮ ಮತದಾರ ಬಾಂಧವರೇ, ನೋವು ಇರ್ಬೋದು. ಆದರೆ ಸಡನ್ನಾಗಿ ನಮಗೆ ಇಷ್ಟು ಖರ್ಚು ಮಾಡಿ ಪಂಚಾಯಿತಿಯಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಶಾಸಕರು ಹೇಳ್ತಾರೆ ರಾಜ್ಯ ಸರ್ಕಾರದಿಂದ ತಡೆ ಹಿಡಿದ ಕಾರಣ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅಷ್ಟೇ ಬಿಟ್ಟರೆ ಮತ್ತೆ ಏನೇ ಮಾತಾಡಲಿ. ನಾವು ನಿನ್ನೆ ನಾವು ಕಾಂಟ್ರಾಕ್ಟ್ ಹತ್ರ ಮಾತಾಡಿ ಇದನ್ನು ಅಲ್ಲಿ ತನಕ ನೋಡಿದ್ದಾರೆ. ಅಲ್ಲ, ನಾವು ಯಾವುದೇ ರೀತಿಯ ರಾಜಕೀಯ ನಮಗೆ ಅವರದ್ದು ರಾಜಕೀಯ ಇವ್ರದ್ದು ರಾಜಕೀಯ ನಮಗೆ ಇಲ್ಲ. ನಮ್ಮದು ರೋಡಿನ ಸಮಸ್ಯೆ ಇದೆ. ರೋಡಿನ ಸಮಸ್ಯೆ ಸರಿಯಾಗಲಿ. ಮತ್ತು ಅವರು ಮಾಜಿ ಅಧ್ಯಕ್ಷರು, ಇವರು ಈಗದ ಅಧ್ಯಕ್ಷರು, ಅದು ನಮಗೆ ಬೇಡ. ನಮಗೆ ಈಗ ನಮ್ಮದು ರೋಡು ಹದಗೆಟ್ಟಿದ್ದು, ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅದು ಫಸ್ಟ್ ಸರಿ ಮಾಡಿ ಕೊಡಲಿ ಅಷ್ಟೇ. ಇವರು ಬರುವುದೇ ಇಲ್ಲ. ಈ ಮೆಂಬರ್ ಉಂಟಂತೆ ಸರ್, ಇವರು ಬರುವುದೇ ಇಲ್ಲ. ಓಟು ಆಗಿ ಹೋಗಿದ್ದಾರೆ. ಈ ದಿನೇಶ್ ಒಬ್ಬ ಮಾತ್ರ ಅಲ್ಲಿ ಇರುವುದು, ಬಾಕಿ ಒಬ್ಬರು ಬರುವುದಿಲ್ಲ. ಇಲ್ಲಿ ಕಸ ಹಾಕ್ತಾರೆ. ಕಸ ಹಾಕುವಾಗ ಇಲ್ಲಿದು ಹೇಗೆ ಗೊತ್ತುಂಟ, ಇಲ್ಲಿದು ರೋಡ್ ಅಂತ ಅವರಿಗೆ ಗೊತ್ತಿಲ್ಲ, ಇದು ಕಸದ ಹೊಂಡ ಅಂತ ಇಲ್ಲಿ ಕಸ ಹಾಕುವುದೆಲ್ಲರೂ ಬೈಲಿಕ್ಕೆ ಗೊತ್ತಿಲ್ಲ ಯಾರ ಹತ್ರ ಸಹ. ಇದು ಗಾಂಧಿನಗರದ ಪರಿಸ್ಥಿತಿ. ಗಾಂಧಿನಗರದಲ್ಲಿ ಈಗಾಗಲೇ ರಸ್ತೆ ಅಭಿವೃದ್ಧಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗ್ರಾಮಸ್ಥರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಮ್ಮಿಂದ ಸಾಧ್ಯವಾದ ಕೆಲಸವನ್ನು ಗ್ರಾಮ ಪಂಚಾಯತಿಯಿಂದ ಮಾಡ್ತೇವೆ ಅನ್ನುವಂಥದ್ದನ್ನ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಈಗ ಗಾಂಧಿನಗರದ ಪರಿಸ್ಥಿತಿಯನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತೇವೆ. ಇದು ಗಾಂಧಿನಗರದಲ್ಲಿ ಸೇರಿರುವಂತಹ ಜನರು ಮತ್ತು ಗಾಂಧಿನಗರದಲ್ಲಿ ಸಂಪೂರ್ಣವಾಗಿ ರಸ್ತೆ ಬ್ಲಾಕ್ ಆಗಿರುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ, ಯಾವ ರೀತಿಯಾಗಿ ರಸ್ತೆ ಬ್ಲಾಕ್ ಆಗಿದೆ ಅನ್ನುವಂಥದ್ದು. ಜೊತೆಗೆ ಈಗಾಗಲೇ ಇಲ್ಲಿ ಸೇರಿರುವಂಥವರೆಲ್ಲರೂ ಕೂಡ ರಸ್ತೆಗಾಗಿ ಇಲ್ಲಿ ಬೇಡಿಕೆಯನ್ನು ಇಡ್ತಾ ಇರುವಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಇಲ್ಲಿ ಅನುದಾನ ಬಂದಿತ್ತು, ಅದು ತಡೆ ಹಿಡಿಯಲಾಗಿದೆ ಅನ್ನುವಂಥದ್ದನ್ನು ಸ್ಥಳೀಯ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಗ್ರಾಮಸ್ಥರು ಅದು ಯಾಕೆ ತಡೆ ಹಿಡಿದಿದ್ದಾರೆ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡ್ತಾರೆ. ಒಟ್ಟಿನಲ್ಲಿ ಇದೀಗ ಗಾಂಧಿನಗರದ ರಸ್ತೆ ಪ್ಯಾಚ್ ವರ್ಕ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಧ್ಯಕ್ಷರು ಒಂದು ರೀತಿಯಲ್ಲಿ ಪ್ಯಾಚ್ ವರ್ಕ್ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ತಿಳಿಸಿದ್ದಾರೆ. ಆದರೆ ಯಾವಾಗ ಗಾಂಧಿನಗರದ ರಸ್ತೆ ಆಗುತ್ತೆ, ಯಾವಾಗ ಗಾಂಧಿನಗರದ ರಸ್ತೆಯ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಈ ಪ್ರಶ್ನೆಗೆ ಯಾವಾಗ ಉತ್ತರ ಸಿಗುತ್ತೆ ಅನ್ನುವಂಥದ್ದನ್ನು ಎಲ್ಲ ಗ್ರಾಮಸ್ಥರು ಕೂಡ ಕಾಯ್ತಾ ಇದ್ದಾರೆ. ಪಂಚಾಯತ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಗಾಂಧಿನಗರ, ಉಜಿರೆ.